ಈಗ ಯೋಗಿತಾ ಅವರೇ, ಮಹಿಳೆಯರಿಗೆ ಅವಕಾಶಗಳು ಕಡಿಮೆ ಅಥವಾ ಸ್ವಂತ ಉದ್ಯಮ ಮಾಡುವಂಥ ಅವಕಾಶಗಳು ಕಡಿಮೆ ಎನ್ನುವ ಮಾತಿದೆ. ನಿಮ್ಮ ಅನುಭವ, ನೀವೀಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀರಲ್ಲ, ನಿಮ್ಮಷ್ಟು ಅನುಭವಗಳನ್ನು ಹೇಳಿ. ಸ್ವಂತ ಉದ್ಯೋಗಗಳನ್ನು ಮಾಡ್ಬೋದು ಮಹಿಳೆಯರು ವಿದೇಶದಲ್ಲಿ ಅಥವಾ ದೇಶದಲ್ಲಿ ಎಲ್ಲಾದರೂ, ಜೊತೆಗೆ ಅವಕಾಶಗಳು ಕಡಿಮೆ ಇದೆ ಅಂತ ಏನಾದರೂ ಅನಿಸ್ತದೆ, ಹಾಗೇನಾದರೂ ಸಮಸ್ಯೆಗಳಿದೆ? ಖಂಡಿತ ಇಲ್ಲ, ನನ್ನ ಪ್ರಕಾರ ಖಂಡಿತ ಇಲ್ಲ. ವಿದೇಶದಲ್ಲಿ ಆಗಲಿ ಅಥವಾ ನಮ್ಮ ದೇಶದಲ್ಲೇ ಆಗಲಿ ಈಕ್ವಲ್ ಆಪರ್ಚುನಿಟಿ ಮಹಿಳೆಯರಿಗೂ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ. ಅದೇ ಮಹಿಳೆಯರ, ಈಗ ನಾನೊಂದು ಯಾವ ಕ್ಷೇತ್ರದಲ್ಲಿ ಅಂತ ಕೇಳಿದರೆ, ನರ್ಸಸ್, ಡಾಕ್ಟರ್ಸ್ ಕೋಟ್ ಮಾಡಲ್ಲ, ನರ್ಸಸ್ಸಿಗೆ ಎಷ್ಟೊಂದು ಡಿಮಾಂಡ್ ಇದೆ ಹೇಳಿದ್ರೆ, ಪ್ರಪಂಚದ ಮೂಲೆ ಮೂಲೆಯಲ್ಲಿ ನರ್ಸಸ್ಸಿಗೆ ಡಿಮಾಂಡ್ ಇದೆ. ಯಾಕಂದ್ರೆ ದಾದಿ ಹೇಳುವಾಗ ಒಂದು ಹೆಣ್ಣು ತಾಯಿಯ ಆ ಒಂದು ಪಾತ್ರ, ಅಕ್ಕ ತಂಗಿಯ ಪಾತ್ರ ಆಗಿರ್ಬೋದು, ಒಂದು ಮಗಳ ಪಾತ್ರ ಆಗಿರ್ಬೋದು, ಅದನ್ನ ಕಂಪ್ಲೀಟ್ ಆಗಿ ಪ್ಲೇ ಮಾಡುವ ರೋಲ್ ಅಂದ್ರೆ ಅದು ಒಂದು ಹೆಣ್ಣು. ಹಾಗಾಗಿ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಅದು ಯಾವುದೇ ರೀತಿಯಾದಂಥ, ಯಾಕಂದ್ರೆ ಕೆಲವರಿಗೆ ಡಾಕ್ಟರ್ ಆಗ್ಲಿಕ್ಕೆ ಆಗಲ್ಲ, ನರ್ಸಸ್ ಮಾಡಿ, ಅದೇ ನರ್ಸಸ್ಗಳಲ್ಲಿ ತುಂಬಾ ರೀತಿಯಾದಂಥ ಕೋರ್ಸ್ಗಳಿದೆ, ಲ್ಯಾಬ್ ಟೆಕ್ನಿಷಿಯನ್ ರಿಲೇಟೆಡ್ ಕೋರ್ಸ್ಗಳಿದೆ. ಸೊ ನಮ್ಮಲ್ಲಿ ಒಂದನ್ನು ನಾನು ಎಲ್ರಿಗೆ ಒಂದು ಕಿವಿಮಾತು ಏನು ಹೇಳಬೇಕು ಅಂತಂದ್ರೆ, ನೀವು ಈ ಸ್ಯಾಲರಿಯ ಹಿಂದೆ ಓಡಬೇಡಿ, ಡೋಂಟ್ ಗೋ ಬಿಹೈಂಡ್ ಆಫ್ ದ ಮನಿ. ಯಾಕಂದ್ರೆ ನಮ್ಗೆ ಏನು ನಮ್ಗೆ ಏನಂದ್ರೆ, ನಾನು ನರ್ಸಿಂಗ್ ಮಾಡಿದ್ರೆ ನನಗೆ ನಮ್ಮ ಇಂಡಿಯಾದಲ್ಲಿ ಒಂದು 30,000 ಸಿಗುತ್ತೆ ನನಗೆ, ಅದೇ ನಾನು ವಿದೇಶಕ್ಕೆ ಹೋದ್ರೆ ನನಗಲ್ಲಿ ಜಾಸ್ತಿ ಸಿಗುತ್ತೆ. ಹೌದು, ಇದೇ ನಾನು ಯಾಕೆ ಇದನ್ನ ಹೇಳಿದ್ರೆ, ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಲೇಡೀಸಿಗೆ ಈಗ ನಮ್ಮ ವಿದೇಶಕ್ಕೆ ಹೋದ್ರೆ ದೇ ಹ್ಯಾವ್ ವೆರಿ ಗುಡ್ ಡಿಮಾಂಡ್ ಅವರಿಗೆ. ಅದೇ ರೀತಿ ಎರಡನೇದಾಗಿ ನಾವು ಬಂದ್ರೆ ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವಿಮೆನ್ ಸ್ಟ್ರೆಂತೇ ಜಾಸ್ತಿ ಇದೆ, ಯಾಕಂದ್ರೆ ಅದು ಒಂದು ಅವರಿಗೆ ಒಂದು ಕಂಫರ್ಟೇಬಲ್ ಜಾಬ್ ಕೂಡ, ಟೈಮಿಂಗ್ ಕೂಡ ಕಂಫರ್ಟೇಬಲ್ ಆಗಿರುತ್ತೆ. ಯಾಕಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬಾ ಮುಖ್ಯ. ಒಂದು ಹೆಣ್ಣಿಗೆ ತುಂಬಾ ರೀತಿಯಾದಂತಹ ಪ್ಲೇ ರೋಲ್ ಮಾಡಬೇಕಾಗುತ್ತೆ ಪ್ರತಿಯೊಂದು ರೀತಿಯಲ್ಲೂ ಕೂಡ. ಹಾಗಾಗಿ ಆ ಒಂದು ಸೆಕ್ಟರ್ ಅಲ್ಲಿ ಕೂಡ ವಾಸ್ಟ್ ಆಪರ್ಚುನಿಟಿ ಇದೆ. ಅದೇ ರೀತಿ ಇದಕ್ಕೆ ಬಂದ್ರೆ ಇಂಜಿನಿಯರಿಂಗ್ ಸೆಕ್ಟರ್ ಅಲ್ಲಿ ಕೂಡ ಈಗ ಮೊದಲಿನ ಒಂದು ನಾನು ಪರ್ಸೆಂಟೇಜ್ ನೋಡಿದ್ರೆ, ಸರ್ ಈಗ ಹೇಳಿದ್ರು ಮೆಕ್ಯಾನಿಕಲ್ ಇದೆಲ್ಲ ಯಾವ ರೀತಿ ಅಂದ್ರೆ ಪ್ಯಾಷನ್ ಆಫ್ ಎ ಪರ್ಸನ್. ನಾನು ಆಗಲೇ ನಿಮ್ಗೆ ಹೇಳಿದೆ, ನನ್ನ ಪ್ರಕಾರ ಯಾವತ್ತೂ ಒಂದು ವ್ಯಕ್ತಿಗೆ ಪ್ಯಾಷನ್ ಇರಬೇಕು, ಕಲಿಯುವ ಮನಸ್ಸು ಇರಬೇಕು. ಯಾವಾಗ ಇದಕ್ಕೆ ಎಕ್ಸ್ಪೈರಿ ಕೊಡೋದಿಲ್ಲ, ದ ಪರ್ಸನ್ ಆಲ್ವೇಸ್ ಹ್ಯಾಸ್ ಎ ಗ್ರೋತ್. ಸೊ ಈ ಸಿವಿಲ್ ಫೀಲ್ಡ್ ಅಲ್ಲಿ ಮೊದಲು ಸಿವಿಲ್ ಇಂಜಿನಿಯರ್ ಆಗಿ ಹೆಣ್ಮಕ್ಳು ಬರೋದು ಬಹಳ ಕಡಿಮೆ. ಏನಂದ್ರೆ ಅದು ರೋಡಲ್ಲಿ ನಾವು ಸರ್ವೆ ಮಾಡಬೇಕು, ಕಪ್ಪಾಗಿ ಹೋಗ್ತೇವೆ, ಅದು ನಮ್ಗಾಗಲ್ಲ, ಹುಡುಗರಿಗೆ ಹೇಳಿದ ಫೀಲ್ಡ್ ಅಂತ ಇತ್ತು. ಬಟ್ ಇವಾಗ ಹಾಗಲ್ಲ, ಇವಾಗ ಹೆಣ್ಮಕ್ಳು ಅದನ್ನ ಪ್ಯಾಷನ್ ಆಗಿ ತಗೊಂಡು ಅದೇ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ. ನಾನೊಂದು ನನ್ನ ಸ್ವಂತ ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನಾನು ಇಂಜಿನಿಯರಿಂಗ್ ಮಾಡುವ ಟೈಮಲ್ಲಿ ಆಟೋಕ್ಯಾಡ್ ಬಂದಿರಲಿಲ್ಲ. ನಮಗೆ ಏನಂದರೆ ವಿ ಇಷ್ಟು ಯೂಸ್ ಗ್ರಾಫಿಕ್, ನಮಗೆ ಡ್ರಾಫ್ಟರ್ನ ಇಟ್ಕೊಂಡು ಮಾಡಬೇಕು. ಸೊ ನನಗೇನಾಗಿತ್ತು, ನನಗೆ ಸಿವಿಲ್ ಇಂಜಿನಿಯರಿಂಗ್ ನನಗೆ ತುಂಬ ಒಂದು ಇಂಟ್ರೆಸ್ಟೆಡ್ ಏರಿಯಾ ಆಗಿತ್ತು. ಸೊ ನನಗೆ ಈ ಡ್ರಾಫ್ಟನ್ನು ನಾನು ಬೋರ್ಡ್ರಲ್ಲಿ ಯೂಸ್ ಮಾಡುವಾಗ ನಾನು ಈ ಕೈಯಲ್ಲಿ ಅದನ್ನು ನಾನು ಹಿಡಿತೇನೆ ಸ್ಕೇಲನ್ನು. ಸೊ ಈ ಕೈಯಲ್ಲಿ ಹಿಡಿಯುವಾಗ ನನ್ನ ಸ್ಕೇಲ್ ಪ್ರೆಷರ್ ಬೀಳೋ ಕಾರಣ ಅದು ಮೂವ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಫಸ್ಟ್ ಇಯರ್ ಆದಮೇಲೆ ನಾನು ಆ್ಯಕ್ಚುಲಿ ITಯನ್ನು ನಾನು ಫಸ್ಟ್ ಇಯರ್ ಮುಗಿಸಿ ಚೇಂಜ್ ಮಾಡುವ ಅಂತ ಇಟ್ಕೊಂಡೆ. ಮತ್ತೆ ನನಗೆ ಆಯಿತು, ಅವಾಗ ಆಟೋಕ್ಯಾಡ್ ಇಲ್ಲ. ಸೊ ಅದನ್ನೇ ಸರ್ ಹೇಳಿದ್ದು, ಟೆಕ್ನಾಲಜಿ ಎಲ್ಲ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಬರಲಿಲ್ಲ, ಆ ಟೈಮಲ್ಲಿ ಬರ್ತಿರೋ ನಾನು ಕಲಿತಿದ್ದೆ ಇಲ್ಲ. ಆಮೇಲೆ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಆಮೇಲೆ ಆಟೋಕ್ಯಾಡ್ ಬಂದ ನಂತರ ಈಗಿನ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ, ಅದೇ ಎಕ್ಸ್ಪೆಷಲಿ ಯಾಕೆ ಜನರು GCCಗೆ ಹೋಗ್ತಾರೆ, ನಿಮ್ಮಲ್ಲಿ ಹೈಯೆಸ್ಟ್ ಜನ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ. ನಾನು ದುಬೈಗೆ ಹೋದಾಗ ನನ್ನ ಫಸ್ಟ್ ಅನುಭವ ಏನಂದ್ರೆ, ನಾನು 2024ರಲ್ಲಿ ಆಟೋಕ್ಯಾಡ್ ಇತ್ತು, ಅದರ ನಂತರ ರೆವಿಟ್ ಬಂತು, ಅದು ಬಿಲ್ಡಿಂಗ್ ಇನ್ಫಾರ್ಮೇಶನ್ 3D ಮಾಡೆಲ್ಸ್ ಅದು ಬಂತು. ಅದಕ್ಕೆ ಈಗ ಎಷ್ಟು ಡಿಮಾಂಡ್ ಇದೆ ಹೇಳಿದ್ರೆ, ಒಂದು ಸಾಧಾರಣ ಒಂದು ಆಟೋಕ್ಯಾಡ್ ಆ ಒಂದು ಡ್ರಾಫ್ಟ್ಸ್ಮ್ಯಾನಿಗೆ ಸಿಗುವ ಸ್ಯಾಲರಿಗಿಂತ ಬಿಮ್ಮಿಗೆ ಬಿಗಿನರ್ ಲೆವೆಲ್ಗೆ ಅವನಿಗೊಂದು 6,000 ಸಂಬಳ ಸಿಗುತ್ತೆ ಸ್ಟಾರ್ಟಿಂಗ್. ಅವರಿಗೊಂದು ಎಕ್ಸ್ಪೀರಿಯನ್ಸ್ ಇದ್ರೆ, ಒಂದು 1 year 2 year ಇಂಡಿಯನ್ ಎಕ್ಸ್ಪೀರಿಯನ್ಸ್ ಇದ್ರೆ, ಅಲ್ಲಿಗೆ ಬಂದ್ರೆ ಮಿನಿಮಮ್ 5,000 to 6,000 ಸ್ಯಾಲರಿ ಸಿಗುತ್ತೆ. ಸೊ ಅದನ್ನೇ ನಾವು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಗುಡ್ ಅಮೌಂಟ್ ಆಫ್ ದ ಸ್ಯಾಲರಿ. ಹಾಗಾಗಿ ಹೆಣ್ಣು ಮಕ್ಕಳು ಈಗ ಆ ಫೀಲ್ಡಿಗೆ, ಯಾಕಂದ್ರೆ ಇವಾಗ ಟೆಕ್ನಾಲಜಿ ಸಿವಿಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಹೆಚ್ಚಾಗಿ ಕಂಪ್ಯೂಟರೈಸ್ಡ್ ಆಗಿ ಬಂದ ಕಾರಣ ಅದರಲ್ಲೂ ತುಂಬಾ ಡಿಮಾಂಡ್ ಇದೆ ಅವರಿಗೆ. ಈಗ ನಮ್ಮಲ್ಲಿ ಕೆಲವರು ಯುವಕರು ಸಿಕ್ಕಿದಾಗ ಹೇಳ್ತಾರೆ, ಉದ್ಯೋಗ ಬಿಟ್ಟೆ ಅಂತ ಹೇಳ್ತಾರೆ. ಎಲ್ಲಿದ್ರೆ ಉದ್ಯೋಗ ಬಿಟ್ಟೆ. ಆಮೇಲೆ ಹೇಳ್ತಾರೆ, ನಾನು ಸ್ಟಾರ್ಟಪ್ ಒಂದು ಕಂಪನಿ ಪ್ರಾರಂಭ ಮಾಡಿದೆ, ನನ್ನ ಅಂಡರ್ 500 ಜನ ಇದ್ದಾರೆ, 600 ಜನ ಇದ್ದಾರೆ. ಈ ಸ್ಟಾರ್ಟಪ್ ಅಂದ್ರೆ ಏನು, ಉದ್ಯೋಗ ಅದು ಹೇಗೆ ಪ್ರಾರಂಭ? ಕೆಲವರಿಗೆ ಆಸಕ್ತಿ ಇರ್ತದೆ, ನಾನೊಂದು ಸ್ಟಾರ್ಟಪ್ ಮಾಡೋಣ. ಅವರ ಅಂಡರ್ 500-600 ಜನ ಇದ್ದಾರೆ ಅಂತ ಕೂಡ ನಮಗೆ ಒಂದು ದೊಡ್ಡದು. ಯಾಕಂದ್ರೆ ಆಡಿ ಕಾರಲ್ಲಿ ಬರ್ತಾರೆ, BMW ಬರ್ತಾರೆ, ಎಲ್ಲ ಉದ್ಯೋಗದಲ್ಲಿ ಇದ್ರು. ಸ್ಟಾರ್ಟಪ್ ಪ್ರಾರಂಭ ಮಾಡೋದು ಹೇಗೆ ಮತ್ತೆ ಸಕ್ಸಸ್ಫುಲ್ ಆಗೋದು ಹೇಗೆ ನಿಮ್ಮ ಒಂದು? ಸರ್, ಅದಕ್ಕೆ ಮೇನ್ ಮಾರ್ಕೆಟ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಹೆಚ್ಚಿನವ್ರಿಗೆ ಏನಾದ್ರೂ ಒಂದು ಕೆಲಸ ಸಿಕ್ಕಿದ ನಂತರ ಒಂದು 80% ಆಫ್ ದ ಜನರು
ಕಂಫರ್ಟ್ ಜಾಬಲ್ಲಿ ಇರ್ತಾರೆ. ಹೌದು ಸೊ ದೇ ಡೋಂಟ್ ವಾಂಟ್ ಟು ಕಮ್ ಔಟ್. ನಾನೇನು ಮಾಡ್ತಾ ಇದ್ದಾರೆ ನಮ್ಮ ಕಂಫರ್ಟ್, ಅದರಲ್ಲಿ ನನಗೆ ಇಂಕ್ರಿಮೆಂಟ್ ಬೇಕು. ಸೊ ಮೈಂಡ್ ಸೆಟ್ ಆಫ್ ದ ಪೀಪಲ್ ಲೈಕ್ ದಿಸ್. ಹಾಗೆ ಆಗಲ್ಲ. ಸೊ ನಾವು ಯಾವ ಒಂದು ಮಾರ್ಕೆಟ್ ಅನಾಲಿಸಿಸ್, ಅದಕ್ಕೆ ತುಂಬ ನಾಲೆಜ್ ಆಗಬೇಕು ಅಂತಿಲ್ಲ, PhD ಹೋಲ್ಡರ್ ಆಗಬೇಕು ಅಂತಿಲ್ಲ. ಸೊ ಓನ್ಲಿ ಥಿಂಗ್ ಯು ಶುಡ್ ಆಲ್ವೇಸ್ ಎವ್ರಿ ಟೈಮ್ ಮಾರ್ಕೆಟ್ ಅನಾಲಿಸಿಸ್ ಅನ್ನು ಮಾಡ್ಕೊಳ್ಳಿ. ನೀವು ಅವರಿಗೆ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ತಿಳ್ಕೊಳ್ತೀರಾ, ಫಸ್ಟ್ ಆ ಸ್ಟಾರ್ಟ್ಅಪ್ ಮಾಡಿ ನಿಮ್ಮ ಬಿಸ್ನೆಸ್ ಏನು ಅಂಡರ್ಸ್ಟ್ಯಾಂಡ್. ಅದರ ನಂತರ ಅನಲೈಸ್ ದ ಸ್ಕೋಪ್. ನಾನು ಇದನ್ನು ಮಾಡಿದರೆ, ಈ ಬಿಸ್ನೆಸ್ಸನ್ನು ನಾನು ಆಪ್ಟ್ ಮಾಡಿದರೆ ವಾಟ್ ಇಸ್ ದ ಸ್ಕೋಪ್. ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ವಿದಿನ್ 1 year ಅದಕ್ಕೆ ನಮಗೆ ರಿಟರ್ನ್ಸ್ ಬರಲ್ಲ. ವಿ ಶುಡ್ ಹ್ಯಾವ್ ಎ ಮಿನಿಮಮ್ ಪೇಷನ್ಸ್ ಆಫ್ 5 years. 3 years ಅನ್ನು ಇಟ್ಕೊಳ್ಬಾರ್ದು. ವಿ ಶುಡ್ ಕೀಪ್ ಎ ಫಾರ್ 5 years. ಆ 5 years ಅಲ್ಲಿ ನನಗೆ ನನ್ನ ಬಿಸ್ನೆಸ್ ಅನ್ನು ಯಾವ ರೀತಿ ಗ್ರೋತ್ ಮಾಡ್ಬೋದು. ಆ 5 years ಅಲ್ಲಿ ಚಾಲೆಂಜ್ ಇದೆ, ಯಾಕೆ ಸರ್ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಅಡಾಪ್ಟ್ ಮಾಡಬೇಕು. ಮಾಡದೇ ಇದ್ರೆ ಅವನು ಇನ್ವೆಸ್ಟ್ ಮಾಡಿದೆಲ್ಲ ರಿಟರ್ನ್ ಸಿಗಲ್ಲ. ಸೊ ಬಿಸ್ನೆಸ್ ಫಸ್ಟ್ ಥಿಂಗ್, ಬಿಸ್ನೆಸ್ ಯಾವ ಮಾಡೆಲ್ ಅನ್ನು ಚೂಸ್ ಮಾಡೋದು ಇಂಪಾರ್ಟೆಂಟ್. ಅದರ ಬಗ್ಗೆ ಪ್ಲಸ್ ಮೈನಸ್ ಮಾರ್ಕೆಟ್ ಅನಲೈಸ್ ಮಾಡುವಂಥದ್ದು ಇಂಪಾರ್ಟೆಂಟ್. ಅದು ಯಾವ ರೀತಿ ಅಂದರೆ ಬರೀ ನಾವೀಗ ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಮಾಡ್ತೇವೆ ಅಂತಂದ್ರೆ ಬರೀ ಇಂಡಿಯಾದ ಬಗ್ಗೆ ಮಾತ್ರ ಅಲ್ಲ, ವಿ ಶುಡ್ ಹ್ಯಾವ್ ಎ ನಾಲೆಜ್ ಆಫ್ ವರ್ಲ್ಡ್ ವೈಡ್. ಈಗ ಈ ನನ್ನ ಒಂದು ಸೆಕ್ಟರ್ ಅದು ವರ್ಲ್ಡ್ ವೈಡ್ ಅಲ್ಲಿ ಯಾವ ರೀತಿ ಇದೆ, ಯಾಕಂದ್ರೆ ಕೆಲವೊಮ್ಮೆ ನಾಳೆ ನನಗೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಈಗ ಒಂದು ಟ್ರೇಡ್ ಥರ ನನಗೆ ಮಾಡಬೇಕು. ಸೊ ದೇ ಶುಡ್ ನೋ ವರ್ಲ್ಡ್ ವೈಡಲ್ಲೂ ಕೂಡ ಅದಕ್ಕೆ ಸ್ಕೋಪ್ ಎಷ್ಟಿದೆ. ಅದನ್ನು ನಾವು ಯಾವತ್ತು ಪ್ರಾಪರ್ ಆಗಿ ರೈಟ್ ಒಂದು ಫೀಲ್ಡನ್ನು ಚೂಸ್ ಮಾಡ್ತೇವೆ, ಅದಕ್ಕೆ ಅಷ್ಟೇ ನಾವು ಹೋಮ್ವರ್ಕ್ ಮಾಡಿದಾಗ ಖಂಡಿತವಾಗ್ಲೂ ಸಕ್ಸಸ್ ಇಮಿಡಿಯೇಟ್ ಆಗಿ ಸಿಗಲ್ಲ. ಸೊ ಯಾವುದೇ ಬಿಸ್ನೆಸ್ ಮಾಡಿದ್ರು ಕೂಡ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೇಳಿದಾಗೆ ಆಡಿಟ್ ಕಾರ್ಡಲ್ಲಿ 1 ವರ್ಷದಲ್ಲಿ ಹೋಗೋಕ್ಕಾಗಲ್ಲ. ಅವರು 5 ವರ್ಷ ಒಂದು ಪ್ಲಾನ್ ಅನ್ನು ಇಟ್ಕೊಂಡು 10ನೇ ವರ್ಷದಲ್ಲಿ ಆಡಿಟ್ ಕಾಲರ್ ಮೇ ಬಿ 2 ಕಾರ್ ತಗೊಳ್ಬಹುದು. ದಟ್ ಪೇಷನ್ಸ್ ಹಣ ಬೇಕಲ್ಲ, ಖರ್ಚಿಗೆ ಖರ್ಚಾಗುತ್ತೆ ತುಂಬಾ. ಅದಕ್ಕೆ ಖರ್ಚಂದ್ರೆ ಈಗ ನಮ್ಮ ಭಾರತದಲ್ಲಾದ್ರೂ ಕೂಡ ತುಂಬಾ ಸ್ಟಾರ್ಟ್ಅಪ್ಗೆ ಗವರ್ಮೆಂಟ್ ಕೂಡ ತುಂಬಾ ಸ್ಕೀಮ್ ಮಾಡಿದೆ, ಸೆಂಟ್ರಲ್ ಗವರ್ಮೆಂಟ್ ಕೂಡ ತುಂಬಾ ಸ್ಕೀಮ್ ಮಾಡಿದೆ. ಇದೇ ಈಗ ನೀವು ನನ್ನ ಹತ್ರ ಕೇಳೋದಾದ್ರೆ ನಮ್ಮ UAE ಅಲ್ಲಿ ಅಲ್ಲಿ 2 ರೀತಿಯಾದಂತಹ ಬಿಸ್ನೆಸ್ ಮಾಡ್ಯೂಲ್ ಇದೆ. ಒಂದನೇದು ಮೇನ್ ಲ್ಯಾಂಡ್, ಎರಡನೇದಾಗಿ ಫ್ರೀ ಝೋನ್. ಸೊ ಫ್ರೀ ಝೋನ್ ಅಂದ್ರೆ ಯಾವ ತರ ಅಂದ್ರೆ ಈಗ ನಾನು ಹೇಳಿದಾಗೆ ನಾನು ಇಂಡಿಯಾದಲ್ಲಿ ಇದ್ದೇನೆ, ಓಕೆ, ನನಗೆ ಕನ್ಸಲ್ಟೆಂಟ್ ಆಗಿ ನನಗೆ ವರ್ಕ್ ಮಾಡಬೇಕು. ಸೊ ನನ್ನ ಇಂಟ್ರೆಸ್ಟ್ ಏನು, ನನಗೆ ಔಟ್ ಆಫ್ ಇಂಡಿಯಾ ಐ ವಾಂಟ್ ಟು ವರ್ಕ್ ಆಸ್ ಎ ಕನ್ಸಲ್ಟೆಂಟ್, ಅಥವಾ ನನಗೆ ಟ್ರೇಡ್ ಆಗಿ ಮಾಡಬೇಕು. ಸೊ ಆವಾಗ ನನಗೆ ಫ್ರೀ ಝೋನ್ ನಾನು ಚೂಸ್ ಮಾಡ್ತೇನೆ. ನನಗೆ ಫ್ರೀ ಝೋನಿಗೆ ಕಾಸ್ಟ್ ಎಷ್ಟು ಬರುತ್ತೆ, ಅಲ್ಲಿದ್ದು ದಿನಂಸಿಗೆ ಹೇಳೋದಾದ್ರೆ ಒಂದು 15,000 ಕಾಸ್ಟ್ ಬರುತ್ತೆ. ಸೊ ಫ್ರೀ ಝೋನ್ ವೀಸಾ ನಾನು ತಗೊಳ್ತೇನೆ. ಸೊ ಫ್ರೀ ಝೋನ್ ವೀಸಾ ಅಂದ್ರೆ ನಾನು ಸಿಂಗಲ್ ಓನರ್, ಅಥವಾ ನನಗೆ ಇನ್ನೊಬ್ಬರನ್ನ ಪಾರ್ಟ್ನರ್ ಮಾಡಬೇಕು ಅಂತಂದ್ರೆ ದರ್ ಇಸ್ ಅನದರ್, ಅದಕ್ಕೆ ಶೇರ್ಡ್ ಪಾರ್ಟ್ನರ್ ಆಗಿ ಆ್ಯಡ್ ಆಗ್ಬೋದು. ಆವಾಗ ಇನ್ಕ್ರೀಸ್ ಕಾಸ್ಟ್ ಅನದರ್ ಇಟ್ ವಿಲ್ ಗೋ ಫಾರ್ 25,000. ಸೊ ಈ ಒಂದು ಆಪರ್ಚುನಿಟಿ ಇದೆ. ಈ ಆಪರ್ಚುನಿಟಿಯಲ್ಲಿ ಏನಾಗುತ್ತೆ, ಜಾಸ್ತಿ ಜನ ಟ್ರೇಡಿಂಗ್ ಅಲ್ಲಿ ಇರ್ತಾರೆ. ಅದು IT ಟ್ರೇಡಿಂಗ್ ಆಗಿರ್ಬೋದು, ಮೆಟೀರಿಯಲ್ಸ್ ಇದು ಟ್ರೇಡಿಂಗ್ ಆಗಿರ್ಬೋದು, ಗೂಡ್ಸ್ ಇದು ಟ್ರೇಡಿಂಗ್ಸ್ ಆಗಿರ್ಬೋದು. ಸೊ ವೇರ್ ದೇ ವಾಂಟ್ ಇಂಟರ್ ಕನೆಕ್ಟ್ ವಿತ್ ದ ವರ್ಲ್ಡ್. ನಾನು ಇಂಡಿಯಾದಲ್ಲಿದ್ದೇನೆ, ಬಟ್ ಐ ವಾಂಟ್ ಟು ಡೂ ದ ಟ್ರೇಡಿಂಗ್ ಬಿಸ್ನೆಸ್. ಸೊ ನನ್ನ ಟ್ರೇಡ್ ಚೀನಾದಿಂದ ಬರಬೇಕು, ಚೈನಾದಿಂದ ಕರ್ಕೊಂಡು ಬಂದು ಆಫ್ರಿಕಾಗೆ ನಾನು ಸೆಲ್ ಮಾಡಬೇಕು. ಸೊ ಹ್ಯಾವ್ ಅನ್ ಆಪರ್ಚುನಿಟಿ. ಸೊ ಆವಾಗ ಹೆಚ್ಚಿನವರು ಫ್ರೀ ಝೋನ್ ವೀಸಾವನ್ನ ಚೂಸ್ ಮಾಡ್ತಾರೆ. ಸೊ ಈಗ ನಾನು ಇದೇ ಹೇಳಿದೆ, ಇಂಡಿಯಾದಲ್ಲಿ ಕೂಡ, ಯಾಕಂದ್ರೆ ನನಗೆ ತುಂಬಾ ಸ್ಕೀಮ್ ಬಗ್ಗೆ ನನಗೆ ನಾಲೆಜ್ ಇಲ್ಲ ಸರ್, ಬಟ್ ಅಲ್ಲಿದ್ದು ಈ ಫ್ರೀ ಝೋನ್ ವೀಸಾವನ್ನ ಕರೆದು ಜನರಿಗೆ ಕೊಡ್ತಾರೆ. ಯಾಕಂದ್ರೆ ಅದು ಅವರಿಗೆ ಪ್ಲಸ್. ಸಿ ಅಲ್ಲಿ ಅವರಿಗೆ ಗವರ್ಮೆಂಟ್ಗೆ ಕೂಡ ದರ್ ಇಸ್ ಅ ಇನ್ವೆಸ್ಟ್ಮೆಂಟ್, ಅವರಿಗೆ ರಿಟರ್ನ್ಸ್ ಬರುತ್ತೆ ಅಲ್ಲಿ. ಅದೇ ರೀತಿ ಆಸ್ ಅನ್ ಇಂಡಿವಿಜುವಲ್ ಅಲ್ಲಿ ಏನಂದ್ರೆ 0%. ನಾನು ಅಲ್ಲಿ ಮೊದಲಿನ ಕಾಲದಲ್ಲಿ ಹೇಗಿತ್ತು, ನಾನು ದುಬೈಯಲ್ಲಿ ಅಥವಾ ಯಾವುದೇ GCC ಕಂಟ್ರಿಯಲ್ಲಿ ಒಂದು ಕಂಪನಿ ನನಗೆ ಓನ್ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಚೇಂಜ್ ಆಗಿದೆ. ಇವಾಗ ಏನಂದ್ರೆ ನಿಮಗೆ ಫ್ರೀ ಝೋನ್ ಅಲ್ಲಿ 100% ಇನ್ವೆಸ್ಟ್ಮೆಂಟ್. ಮೊದಲಿನ ಕಾಲದಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಲೋಕಲ್ ಎಮರಾತಿ ಓನರ್ ಆಗಿರ್ತಾರೆ. ಸೊ ವೇರ್ ಯು ಹ್ಯಾವ್ ಟು ಗಿವ್ ಮಿನಿಮಮ್ 80% ನಿಮ್ಗಿರುತ್ತೆ, 20% ಯು ಹ್ಯಾವ್ ಟು ಪೇ ದಟ್ ಪರ್ಸನ್. ಅದು ಎವ್ರಿ ಇಯರ್, ಯಾಕಂದ್ರೆ ಅಲ್ಲಿ ಟ್ರೇಡ್ ಲೈಸೆನ್ಸ್ ಅದು ಎವ್ರಿ ಇಯರ್ ರಿನಿವಲ್ ಆಗುತ್ತೆ. ಬಟ್ ಈಗ ಫ್ರೀ ಝೋನ್ ವೀಸಾದಲ್ಲಿ ಆ ಥರ ಅಲ್ಲ, ಇಟ್ಸ್ 100% ಓನರ್ಶಿಪ್. ಅದೇ ಮೇನ್ ಲ್ಯಾಂಡ್ ಅಲ್ಲಿ ಆಫ್ ಮಾಡ್ತಾರೆ. ಯಾರು ಆಫ್ ಮಾಡ್ತಾರೆ, ಮ್ಯಾಸಿವ್. ಈಗ ನಂದು ಏನಂದ್ರೆ ನಂದು ಸಿಂಗಲ್ ಅಲ್ಲ, ನೀವು ಹೇಳಿದಾಗೆ ನಾನೊಂದು ಮಿನಿಮಮ್ ಇನಿಷಿಯಲಿ 10 ಜನವನ್ನ ನಾನೊಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು. ಸೊ ಐ ಗೋ ಫಾರ್ ದ ಮೇನ್ ಲ್ಯಾಂಡ್ ವೀಸಾ, ಆ ಬಿಸ್ನೆಸ್ ಮಾಡ್ಯೂಲ್ ಅಂತ ತಗೊಳ್ತೇನೆ. ಯಾಕಂದ್ರೆ ಅಲ್ಲಿ ನಂಗೆ 10 ಜನ ಬೇಕು, ನನ್ಗೆ ಅಷ್ಟೇ ವೀಸಾ ಕೋಟ ಓಪನ್ ಆಗಿರ್ಬೇಕು, ಹಾಗಾಗಿ ಮೇನ್ ಲ್ಯಾಂಡ್ ಅನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಭಾರತದಲ್ಲಿ ಕೂಡ ತುಂಬಾ ರೀತಿಯಾದಂತಹ ಫೈನಾನ್ಷಿಯಲ್ ಸಪೋರ್ಟ್ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಕೂಡ ಅನುಷ್ಠಾನಕ್ಕೆ ತಂದಿದೆ. ಇದರ ನಾಲೆಜ್ಗಳು ಕಡಿಮೆ. ನಮ್ಮಲ್ಲಿ ಏನಂದ್ರೆ ಇದ್ರ ಹಿಂದೆ ಯಾರು ಓಡೋದಿಲ್ಲ. ನಮ್ಮಲ್ಲಿ ಜಾಸ್ತಿ ಅಂದ್ರೆ ಈಗ 12th ಆದ ಕೂಡಲೇ ಮಗ 10ನೇ ಕ್ಲಾಸಲ್ಲಿ 90%, 95% ಬಂದ್ರೆ ಫಿಕ್ಸ್ ಆಗಿಬಿಡುತ್ತೆ ಇಂಜಿನಿಯರಿಂಗ್, ಮೆಡಿಸಿನ್. ಅದೇ PUC ಆದ ಕೂಡಲೇ ಅದೇ ರೀತಿ. ಬಟ್ ನಮ್ಮಲ್ಲಿ ಈ ಆಪರ್ಚುನಿಟಿಗಳು ತುಂಬಾ ಇದೆ. ಈಗ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಇಂಥ ಗುಡಿ ಕೈಗಾರಿಕೆಗಳ ಬಗ್ಗೆ ಮಾತು ಹೇಳಿದ್ರು. ನಾನು ಈ ಲಿಂಕ್ಡ್ಇನ್ ಅಲ್ಲಿ ಇತ್ತೀಚೆಗೆ ಸಾಧಾರಣ ಒಂದು ವರ್ಷದಿಂದ ಪೂನಾದಲ್ಲಿ ಒಬ್ರು ರಿಚಕ್ರ ಅಂತ ಹೇಳಿ ಒಂದು ಅಂದ್ರೆ ಒಂದು ಬ್ರ್ಯಾಂಡ್ ಅದು ಸರ್. ಅವ್ರು ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ನಮ್ದು ಚಾಕ್ಲೇಟ್ ಪೇಪರ್ಸ್ ಇದೆ ಅಲ್ಲ, ನಮ್ದು ಎಲ್ಲ ರ್ಯಾಪರ್ಸ್ ಅನ್ನ ಪ್ಲಾಸ್ಟಿಕ್ ಅನ್ನ ಕಲೆಕ್ಟ್ ಮಾಡಿ ಅವರು ಬ್ಯಾಗ್ಸ್ ಹ್ಯಾಂಡ್ಲೂಮ್ ಇದು ಮಾಡಿ
ಹ್ಯೂಜ್ ರೀತಿಯಲ್ಲಿ ಅವರು ಇದು ಮಾಡಿದ್ದಾರೆ. ಬಟ್ ಯಾರಲ್ಲಿ ಎಂಪ್ಲಾಯೀಸ್ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಹೆಣ್ಣು ಮಕ್ಕಳು, ಇಟ್ ಇಸ್ ನಾಟ್ ಎ ಮೇಲ್, ಸರಿ, ಎಲ್ಲ ಫೀಮೇಲ್ಸ್. ಅವರ ಶಿಕ್ಷಣ 10ನೇ ಕ್ಲಾಸು ಪಾಸ್ ಆಗಿಲ್ಲ, ಬಟ್ ಅವರಿಗೆ ಅದೇ ರೀತಿ ಆ ಮಿಷಿನ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಮೆಟೀರಿಯಲ್ಸ್ ಅನ್ನ ಯಾವ ರೀತಿ ಆ ಮಿಷಿನ್ ಅಲ್ಲಿ ಪ್ರಾಪರ್ ಆಗಿ ಫ್ಯಾಬ್ರಿಕೇಟೆಡ್ ಮಾಡಿ ಆ ಬ್ಯಾಗ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಅವರಿಗೆ ಸೆಲ್ ಮಾಡ್ತಾ ಇದ್ದಾರೆ. ಸೊ ನನಗೆ ಅದು ತುಂಬಾ ನನಗೆ ಅನಿಸಿದೆ, ಯಾವ ರೀತಿ ಅಂದ್ರೆ ನಮಗೆ ವಿ ಕ್ಯಾನ್ ಫೈಂಡ್ ದ ವೇ. ಹೌದೌದು, ಅದನ್ನ ನಾವು ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂತದ್ದು ರಿಸರ್ಚ್. ಅಂದ್ರೆ ಒಂದರ ಹಿಂದೆ ಏನಂದ್ರೆ ನಾವೇನು ಕಲ್ತಿದ್ದೇವೆ ಅದರ ಹಿಂದೆ ಓಡೋದಲ್ಲ, ಅದರ ಆಚೆ ಮತ್ತಷ್ಟು ವಿಚಾರಗಳಿದೆ, ಬಹಳಷ್ಟು ಇದೆ. ನಾವು ಚೌಕಟ್ಟಿನೊಳಗಿದ್ದೇವೆ, ಅದರೊಳಗೆ ಇದೆ, ಅಂದ್ರೆ ಕಂಫರ್ಟ್ ಝೋನ್ ಬಿಟ್ಟು ಬರಲ್ಲ ನಾವು. ಅದೇ ಸರ್, ಈಗ ಕೌಶಲ್ಯ ಅಭಿವೃದ್ಧಿ ನಮ್ಮ ದೇಶದಲ್ಲಿ ಈಗ ಡಿಪ್ಲೊಮಾ ಮಾಡಿ ಹೊರಗೆ ಬರ್ತಾರೆ. ಹುಡುಗರು ಸ್ಟಾರ್ಟಪ್ ಮಾಡಿದರೆ ಬೆಟರ್ ಅಥವಾ ಜಾಬಿಗೆ ಹೋದರೆ ಬೆಟರ್, ಯಾವ್ದು ಅನಿಸುತ್ತೆ ನಿಮಗೆ? ಅಂದರೆ ವಿದ್ಯಾರ್ಥಿಗಳು, ಹುಡುಗರಾಗಲಿ ಹುಡುಗಿಯರಾಗಲಿ, ಯಾವುದು ಸ್ಟಾರ್ಟಪ್ ಬೆಟರ್ ಅಥವಾ ಉದ್ಯೋಗಕ್ಕೆ ಹೋದ್ರೆ ಒಳ್ಳೆಯದು ಅಂತ ಅನಿಸುತ್ತೆ? ವಿದ್ಯಾರ್ಥಿಗಳು ನಮ್ಮಲ್ಲಿ ಡಿಪ್ಲೊಮಾ ಅಥವಾ ITI ಮಾಡಿದವರು ಹೆಚ್ಚಾಗಿ ಏನು ಸ್ವಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಉದಾಹರಣೆ ITI ಎಲೆಕ್ಟ್ರಿಷಿಯನ್, AC ಇದು ಮಾಡಿದವರು ಸ್ವಂತ ಇದು ಮಾಡ್ತಾರೆ, ಕಂಪನಿಯಲ್ಲೂ ಕೆಲಸ ಮಾಡೋರು ಇರ್ತಾರೆ. ಆದರೆ ಈಗ ನಾವು ಏನು ಸ್ಕಿಲ್ ಅಂತೇಳಿ ಏನು ಕೌಶಲ್ಯ ಅಂತೇಳಿ ಮಾತಾಡ್ತೇವೆ, ಅದರಲ್ಲಿ ಅವರು ಬೇಸ್ ಕ್ವಾಲಿಫಿಕೇಶನ್ ಏನುಂಟ ಪ್ಲಸ್ ಸ್ಕಿಲ್ ಇರ್ತದೆ. ಹೌದೌದು. ಹಾಗಾಗಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿರ್ತದೆ. ಮುಖ್ಯವಾಗಿರುವಂಥ ಆತ್ಮವಿಶ್ವಾಸ, ಖಂಡಿತ ನಾನೊಂದು ಕಂಪನಿ ಮಾಡ್ತೇನೆ ಅಂತ ಹೇಳುವ ಆತ್ಮವಿಶ್ವಾಸ ಮತ್ತೆ ಪ್ಯಾಷನ್ ಉಂಟು ಅಂತ ಹೇಳಿ ಆದ್ರೆ ನಾವು ಏನು ಇದು ಉದ್ಯಮಕ್ಕೆ ಹೋಗುದು, ಉದ್ಯೋಗದಾತರಾಗಿ ಹೋಗುದು, ಉದ್ಯೋಗದಾತರಾಗಿ ಹೋಗುದು ಬಹಳ ಮುಖ್ಯ, ಬಹಳ ಒಳ್ಳೇದು. ಇದರಲ್ಲಿ ನಮ್ಮಲ್ಲಿ ಈಗ ಈಗ ಕೃತಕ ಬುದ್ಧಿಮತ್ತೆ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ. ಈಗ ಸೆಮಿಕಂಡಕ್ಟರ್ ಬಗ್ಗೆ ಸಹ ನಾವೀಗ ಪ್ರಧಾನಮಂತ್ರಿಗಳಿಗೆ ಹೊಸತು ನಮ್ಮ ಏನು ಮ್ಯಾನುಫ್ಯಾಕ್ಚರಿಂಗ್ ಮೇಕ್ ಇನ್ ಇಂಡಿಯಾ ಅಂಡರಲ್ಲಿ ಶುರು ಮಾಡ್ತಾ ಇದ್ದಾರೆ, ಅದೆಲ್ಲ ಬರ್ತಾ ಉಂಟು. ಇದರಲ್ಲಿ ನಿಮಗೆ ಎಷ್ಟು ನಾವು ಮುಂದುವರಿದ್ರೂ ಸಹ ಈ ಕ್ಷೇತ್ರದಲ್ಲಿ ನಾವು ಉದ್ಯೋಗದಾತರಾಗಲಿಕ್ಕೆ ನಾವು ಫೈನಾನ್ಷಿಯಲ್, ಈಗ ಮೇಡಮ್ ಹೇಳಿದ್ರು ಸ್ವಲ್ಪ, ಅದಕ್ಕೆ ನಮಗೆ ಬಹಳಷ್ಟು ಸರ್ಕಾರದಿಂದ ಸೌಲಭ್ಯಗಳಿದೆ. ಇದನ್ನು ಜನಗಳಿಗೆ ಮುಟ್ಟಿಸ್ಬೇಕಷ್ಟೇ. ಅದನ್ನು ನಾವು ಮುಟ್ಟಿಸ್ಲಿಲ್ಲ ಜನಗಳಿಗೆ. ಸರ್ಕಾರದ ಬಹಳಷ್ಟು ಸೌಲಭ್ಯಗಳಿದ್ದಾವೆ. ಅದರಿಂದಾಗಿ ಮಕ್ಕಳು ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡ್ಬೋದು. ಈಗ ನಾನು ಹೇಳಿದೆ ಸುಮಾರಿಗೆ 2024 ಸುಮಾರು 60ಕ್ಕಿಂತ ಜಾಸ್ತಿ ಸ್ಟಾರ್ಟ್ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಐಡಿಯಾಸ್ ಬೇಕು, ನಿಮಗೆ ಪ್ಯಾಷನ್ ಬೇಕು, ಹೇಗೆ ಮಾಡೋದು ಎಂದು ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಇಲ್ಲ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ತುಂಬಾ ಗ್ರೋತ್ ಇದೆ. ದೇರ್ ಇಸ್ ಅ ಲಾಟ್ ಆಫ್ ತುಂಬಾ ರೀತಿಯಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಅದಕ್ಕೋಸ್ಕರ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವನ್ ಒಂದು ಸಣ್ಣ ಕ್ಯಾಪಿಟಲ್ ಇಟ್ಕೊಂಡು ಬಟ್ ಫೈಂಡ್ ಎ ವೇ, ಆ ಯಾವ ರೀತಿಯ ಸೆಕ್ಟರ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ನೀವು ಮಾಡ್ತೀರಾ, ಫೈಂಡ್ ಎ ವೇ, ದಟ್ ಇಸ್ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಈಗ ನೋಡಿ 2024 ಒಂದು ಅಂಕಿಅಂಶಗಳ ಪ್ರಕಾರ ಪೇಟೆಂಟ್ ಸುಮಾರು 1,000 ಪೇಟೆಂಟ್ ಅನ್ನ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಭಾರತ ಏನು ಸಬ್ಮಿಟ್ ಮಾಡಿದೆ ಜಾಗತಿಕ ಮಟ್ಟದಲ್ಲಿ. ಅದು 4ನೇ ದೇಶ ಭಾರತ. ಕೃತಕ ಬುದ್ಧಿಮತ್ತೆಯಲ್ಲಿ ಪೇಟೆಂಟ್ ಕೊಟ್ಟದ ಸಬ್ಮಿಟ್ ಮಾಡಿದಂಥ ದೇಶದಲ್ಲಿ ಪ್ರಥಮವಾಗಿರುವಂಥದ್ದು ಚೀನಾ, ಅಮೇರಿಕಾ, ಕೊರಿಯಾ, ಆಮೇಲೆ ಇರುವಂಥದ್ದೇ ಭಾರತ. ಅದರಲ್ಲಿ ಭಾರತದಲ್ಲಿ ವರ್ಕ್ ಫೋರ್ಸ್ ಉಂಟು, ಇಲ್ಲ ಅಂತ ಹೇಳಿ ಅಲ್ಲ, ಅವಕಾಶಗಳಿದ್ದಾವೆ, ಉಪಯೋಗ ಮಾಡಬೇಕು. ಆಗಲೇ ನೀವು ಫಸ್ಟಿಗೆ ನೀವು ಹೇಳಿದ್ರಿ 35 ವರ್ಷಕ್ಕಿಂತ ಕಮ್ಮಿ ಜನಗಳು ಸುಮಾರು ಇದ್ದಾರೆ ಅಂತ ಹೇಳಿದ್ರಿ. ಸೊ ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದು ನಮ್ಮೆಲ್ಲರ ಜವಾಬ್ದಾರಿ, ಬಹಳ ಮುಖ್ಯ. ಅದನ್ನು ಉಪಯೋಗಿಸಿಕೊಂಡ್ರೆ ನಮಗೆ ಭಾರತಕ್ಕೆ ಉದ್ಯೋಗ ನಷ್ಟ, ಉದ್ಯೋಗ ಎಂಬುದೊಂದು ಸಮಸ್ಯೆ ಅಲ್ಲ ಅಂತ ನಾವು ಹೇಳ್ಬೋದು. ಈ ಇದರಲ್ಲಿ ಈಗ ಇವತ್ತಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತುಕತೆ ನಡೆಸಿದ್ದೇವೆ. ಕಾರ್ಯಕ್ರಮ ಮುಗಿಸುವ ಹೊತ್ತು ಯೋಗಿತಾ ಕೆ ಅವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕಾರ್ಯಕ್ರಮ ಮುಗಿಸುವ ಮೊದಲು ನಿಮ್ಮ ಸಲಹೆಗಳು ಏನು ಪೋಷಕರಿಗೆ ಅಂತ? ನನ್ನ ಸಲಹೆಗಳನ್ನು ನಾನೇನು ಕೊಡಬೇಕು ಅಂತ, ನಾನೀಗ ಸುಮಾರು 1.5 ವರ್ಷದ ಹತ್ರ 2 ವರ್ಷ ಆಗ್ತಾ ಬಂತು. ನಾನು ಒಂದು ವರ್ಷಕ್ಕೆ 2-3 ಸರ್ತಿ ನಾನೊಂದು ಶಾರ್ಟ್ ಟ್ರಿಪ್ ಆಗಿ ನಾನು ಟ್ರಾವೆಲ್ ಮಾಡ್ತೇನೆ. ಸೊ ಈ ಟ್ರಾವೆಲ್ ಮಾಡಿದಾಗ ನಾನು ಜಾಸ್ತಿ ನಾನು ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತೇನೆ, ಗೌರ್ಮೆಂಟ್ ಕಾಲೇಜ್ಗಳಿಗೆ ಒತ್ತು ಕೊಡ್ತಾ ಇದ್ದೇನೆ. ಸೊ ಮುಖ್ಯವಾಗಿ ನಮಗೆ ಬೇಕಾದದ್ದು ಎಜುಕೇಷನ್ ಜೊತೆಗೆ ಏನಂದರೆ ಪರ್ಸ್ನಲ್ ಸ್ಕಿಲ್ಸ್ ಏನಿದೆ, ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡುವ. ಯಾಕಂದರೆ ಎಜುಕೇಷನ್ ನಿಮಗೆ ಡಿಗ್ರಿ ಎಲ್ಲ ಬರುತ್ತೆ, ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವಂದರೆ ಒಂದು ಕೆಲಸ ಮಾಡಲಿಕ್ಕೆ ನೀವು ಯಾವ ರೀತಿ ಪ್ರಬುದ್ಧರಾಗಿದ್ದೀರಿ. ಯಾವಾಗ ನೀವು ಪ್ರಬುದ್ಧತೆ ಬೆಳೆಸ್ಕೊಳ್ತೀರಾ, ನಿಮಗೆ ನೂರಾರು ದಾರಿಗಳಿರ್ತವೆ. ಈಗ ಸರ್ ಒಂದು ಮಾತು ಹೇಳಿದ್ರು, ಒಂದು ಕಂಪನಿಗೆ ಸೇರಿದಾಗ ನಾವು ಕಂಪ್ಲೀಟ್ ಇನ್ವಾಲ್ವ್ ಆಗಿರ್ಬೇಕು ಅಂತಿಲ್ಲ. ಒಂದು ಮಾತಿದೆ, ಯು ಶುಡ್ ನಾಟ್ ಲವ್ ಫಾರ್ ಯುವರ್ ಕಂಪನಿ ಬಟ್ ಯು ಶುಡ್ ಲವ್ ಫಾರ್ ಯುವರ್ ವರ್ಕ್. ಅಂದರೆ ಕಂಪನಿ
ಎನಿ ಟೈಮ್ ಕ್ಯಾನ್ ಹ್ಯಾಪನ್. ಬಟ್ ವರ್ಕನ್ನು ನೀವು ಯಾವಾಗ ಲವ್ ಮಾಡ್ತೀರಾ, ಅದನ್ನು ಯಾವಾಗ ಪ್ರೀತಿಸ್ತೀರಾ, ಅದನ್ನು ಯಾವಾಗ ಗೌರವದಿಂದ ಕಾಣ್ತೀರಾ, ಯು ಹ್ಯಾವ್ ಲಾಡ್ ಆಫ್ ವೇ ಓಪನ್ ಆಗುತ್ತೆ. ಹಾಗಾಗಿ ಹೆತ್ತವರಿಗೂ ನಾನೀಗ ಈ ಸರ್ತಿ ನಾನು ಊರಿಗೆ ಬಂದಾಗ ಹೆತ್ತವರ ಕೆಲವು ಇಂಟ್ರಾಕ್ಷನ್ ಕೂಡ ನಾನು ಮಾಡಿಕೊಂಡೆ. ಲಾಸ್ಟ್ ಟೈಮ್ ನಾನು ಮಾಡಿಕೊಂಡೆ. ಯಾಕೆ ಮಾಡಿದೆ ಅಂದರೆ, ಕೆಲವರು ಇರ್ತಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಏನಾಗಿದೆ, ಈಗ ನಮ್ಮ ಮಂಗಳೂರಲ್ಲೇ ತಗೊಂಡ್ರೆ ಈಗಿನ ಒಂದು ಜನರೇಷನಲ್ಲಿ ಸ್ವಲ್ಪ ಪೇರೆಂಟ್ಸ್ ಎಜುಕೇಟೆಡ್ ಇದ್ದಾರೆ. ಅದೇ ಈಗ ನಮ್ಮ ಪೇರೆಂಟ್ಸ್ನವರೆಲ್ಲ ಆ ಕಾಲಘಟ್ಟದಲ್ಲಿ ತಗೊಂಡಾಗ, ಅಥವಾ ಒಂದು 10 ವರ್ಷ ನಮಗಿಂತ 10 ವರ್ಷದ ಕೆಳಗಿನ ಬ್ಯಾಚಸ್ ಅನ್ನು ತಗೊಂಡಾಗ ಅಷ್ಟು ನಮ್ಮ ಪೇರೆಂಟ್ಸ್ಗಳು ಅಷ್ಟು ಎಜುಕೇಟೆಡ್ ಅಲ್ಲ. ಹಾಗಾಗಿ ಅವರಿಗೆ ಏನಾಗಿತ್ತು, ನಮ್ಮ ಮಕ್ಕಳು ನಮ್ಮ ರೀತಿ ಕಷ್ಟಪಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅವರಿಗಿತ್ತು. ಬಟ್ ನಾವು ಆ ಸಮಯದಲ್ಲಿ ನಮಗೆ ಆಪರ್ಚುನಿಟಿಗಳಿಗೆ ಕೊರತೆ ಇರಲಿಲ್ಲ, ನಮಗೆ ದಾರಿಗಳು ತುಂಬ ಇತ್ತು, ಅದನ್ನು ಉಟ್ಕೊಂಡು ನಾವು ಮುಂದಕ್ಕೆ ಹೋದೆವು. ಬಟ್ ಈಗಿನ ಜನರೇಷನ್ ಏನಾಗಿದೆ, ಆಪರ್ಚುನಿಟಿಗಳು ಸ್ವಲ್ಪ ಟಫ್, ಕಾಂಪಿಟೇಟಿವ್. ನಾನಂದರೆ ಟಫ್ ಹೇಳೋದಿಲ್ಲ, ಇಟ್ಸ್ ಎ ಕಾಂಪಿಟೇಟಿವ್. ನೀವು ಅಕಾಡೆಮಿಕ್ಸ್ ಟಾಪರ್ ಆಗಿರಿ, ಏನೇ ಆಗಿರಲಿ, ಬಟ್ ವೆರಿ ಇಂಪಾರ್ಟೆಂಟ್, ನಿಮ್ಮಲ್ಲಿ ಪರ್ಸನಲ್ ಟ್ರೇಟ್ಸ್ ಇಲ್ಲ ಅಂತಂದರೆ ಯು ಕೆನಾಟ್ ಬೀಟ್, ಎಲ್ಲೂ ಮೀಟ್ ಆಗಲ್ಲ. ಹಾಗಾಗಿ ವಿದ್ಯೆಯ ಮುಖ್ಯವಾಗಿ ನಾನು ಎಲ್ರಿಗೆ, ಪೇರೆಂಟ್ಸಿಗಾಗಲಿ ಮಕ್ಕಳಿಗಾಗಲಿ ಎಲ್ರಿಗೂ ನಾನು ಏನು ಹೇಳೋದಂದರೆ, ಎಜುಕೇಷನ್ನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಅದನ್ನು ನಾವು ಯಾವ ರೀತಿ ನಮ್ಮ ಒಂದು ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ಬೇಕು, ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳುವಂಥದ್ದು ಕೂಡ ತುಂಬ ಮುಖ್ಯ. ಒಂದು ವಿಚಾರ ಹೇಳಿದ್ರಿ, ಅದೇ ಮುಖ್ಯವಾಗಿ ಒಂದು 20, 30 ಅಥವಾ 10 ವರ್ಷಗಳ ಹಿಂದೆ ನಮ್ಮ ಪೇರೆಂಟ್ಸ್ ಅವರು ಈ ರೀತಿ ಇರಲಿಲ್ಲ. ಈಗಿನ ಪೇರೆಂಟ್ಸ್ ತುಂಬ ಎಜುಕೇಟ್ ಆದ ಕಾರಣ ಮಕ್ಕಳಿಗೆ ಮತ್ತಷ್ಟು ಕಷ್ಟನೇ ಆಗ್ತಾ ಇದೆ ಒಂದು ರೀತಿಯಲ್ಲಿ. ಅಂದರೆ ಎಜುಕೇಟೆಡ್ ಆಗಿರಬೇಕು ಅವರು, ಆದರೆ ನಮ್ಮ ರೀತಿ ಮುಕ್ತವಾಗಿ ಬಿಡ್ತಾ ಇಲ್ಲ, ನಾವು ಮುಕ್ತವಾಗಿ ಬೆಳೆದಿದ್ದೇವೆ, ಆದ ಕಾರಣ ಒಂದು ಸಾಧನೆಗಳನ್ನು ಮಾಡಲಿಕ್ಕೆ ಆಗಿದೆ. ಅದೊಂದು ಒಳ್ಳೆ ಮಾತು ನೀವು ಹೇಳಿದ್ರಿ. ಏನಂದರೆ, ನಾವೆಲ್ಲ ಕಲಿತಿರುವಾಗ ನಾವು ಟ್ಯೂಷನ್ ಹೋಗ್ತಿರ್ಲಿಲ್ಲ. ಇವಾಗ ನಾನು ಇಷ್ಟೆಲ್ಲ ಸ್ಟಡೀಸ್ ಮಾಡಿದ್ದೆ, ನಾನು ಎಲ್ಲೂ ಟ್ಯೂಷನಿಗೆ ಹೋಗಲಿಲ್ಲ. ಇವನ್ ಇಂಜಿನಿಯರಿಂಗ್ ನಮ್ಮ ಕಾಲದಲ್ಲಿ ಆ್ಯಕ್ಚುಲಿ ನನ್ನ ಬ್ಯಾಚ್ ಇರುವಾಗ ಕೊಮೆಟ್ಗೆ ಬಂದದ್ದು. ಹೌದು, ಅಷ್ಟುವರೆಗೆ CET ಮಾತ್ರ ಇತ್ತು. ನಾನು ಯಾವಾಗ ಸೆಕೆಂಡ್ PUಗೆ ಬಂದೆ, ದಟ್ ವಾಸ್ ದ ಫಸ್ಟ್ ಟೈಮ್ ಕೊಮೆಟ್ಗೆ ಇಂಟ್ರೊಡ್ಯೂಸ್ ಆಯಿತು. ನಾನು 2 ಎಕ್ಸಾಮು ಬರೆದಿದ್ದೇವೆ. ಕೊಮೆಟ್ಗೆ ಕೆಲವೊಮ್ಮೆ ಬೇಕಾಗುತ್ತೆ, ಹೇಳಿದರು ಇಂಜಿನಿಯರಿಂಗ್ ಗೌರ್ಮೆಂಟ್ ಸೀಟ್ ಸಿಗದೇ ಇದ್ದರೆ ಕೊಮೆಟ್ಕೆಯಲ್ಲಿ ನೀವು ಹೋಗಬೇಕು ಅಂತ 2 ಎಕ್ಸಾಮ್ ಬರೆದಿದ್ದೇವೆ. ಸೊ ಹಾಗಾಗಿ ಈಗಿನ ಏನಂದರೆ ಎಜುಕೇಟೆಡ್ ಆದ ಕಾರಣ ಮಕ್ಕಳಿಗೆ ಆ ಒಂದು ಅಟೆನ್ಷನ್ ಸಿಗ್ತಾ ಇಲ್ಲ ಸರ್. ಅದು ಹೇಳಿದಾಗೆ ತಂತ್ರಜ್ಞಾನ ಏನಿದೆ, ಈಗ ತಂತ್ರಜ್ಞಾನ ಇದೆ, ಆದ್ರೆ ಹಿಂದಿನಷ್ಟು ಮುಕ್ತತೆ ಸಿಗ್ತಾ ಇಲ್ಲ. ಮುಕ್ತವಾಗಿ ಬಿಡಬೇಕು ಅಂತ ಹೇಳಿದ್ರೆ, ಶಿಕ್ಷಣ ಮಕ್ಕಳಿಗೆ ಹೇಗಾಗಿ ಅಂತ ಹೇಳಿದ್ರೆ ನಂಬರ್ ಗೇಮ್ ಆಗಿದೆ. ಮಾರ್ಕ್ ಅಂತ ಹೇಳಿದ್ರೆ ಮಾರ್ಕ್ ಅಂದ್ರೆ ಇದಂತ. ಶಿಕ್ಷಣ ಅಂದ್ರೆ ಹಾಗಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ನಾವು ಜ್ಞಾನ, ಕೌಶಲ್ಯ, ಮಾನವೀಯತೆ ಮತ್ತೆ ಮೌಲ್ಯಗಳನ್ನು ನಾವು ಕಲಿಸಿದ್ರೆ ಎಲ್ಲೋ ಒಂದು ಕಡೆ ನಾವು ಹಿಂದೆ ಬಿದ್ದಿದ್ದೇವೆ ಪೋಷಕರಿಗೆ. ನಾನು ಪೋಷಕರಿಗೆ ಹೇಳುವಂಥದ್ದು ಅದೇ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಿ, ಇದನ್ನ ಬೆಳೆಸಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಮಕ್ಕಳಿಗೆ ಕ್ವಶನ್ ಕೇಳುವಾಗ ನೀವು ಅದನ್ನ ಪ್ರೋತ್ಸಾಹ ಮಾಡಿ, ತಪ್ಪಾಗ್ಲಿ ಸರಿಯಾಗ್ಲಿ, ಅದು ಏನಕ್ಕೆ ಸಮಜಾಯಿಸಿ ಹೇಳುವಷ್ಟು ಬೌದ್ಧಿಕ ಮಟ್ಟ ನಮ್ಮ ಪೋಷಕರದ್ದು ಬೆಳೆದಿದೆ, ಅದು ಬೆಳೆದಿದೆ ಇದರಲ್ಲಿ. ಸೊ ಆ ರೀತಿಯಲ್ಲಿ ಪ್ರೋತ್ಸಾಹ ಕೊಡಿ ಮಕ್ಕಳಿಗೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಕಲಿಕೆ ನಿರಂತರ. ಇವತ್ತಾಯ್ತು ಕಲ್ತಾಯ್ತು, ನಾವು ಕೆಲ್ಸಕ್ಕೆ ಹೋದೆವು, ನಮ್ದಾಯ್ತು, ಎಂಜಾಯ್ಮೆಂಟ್ ಮಾಡೋದಿಲ್ಲ ಅಂತ ಹೇಳಿ, ಕಲಿಕೆ ನಿರಂತರ. ಅದನ್ನ ನಾವು ಹುಟ್ಟಿನ ಸಾವಿರ ಕಲಿಯಲೇಬೇಕಾಗುತ್ತೆ. ಅಪ್ ಟು ಡೇಟ್ ಆಗಿರಿ ಟೆಕ್ನಾಲಜಿಯಲ್ಲಿ, ಉದ್ಯೋಗ ನಷ್ಟಕ್ಕೆ ಹೆದರಲೇಬೇಕಾಗಿಲ್ಲ. ಅಂದ್ರೆ ಕಾರ್ಯಕ್ರಮ ಮುಗಿಸುವತ್ತಿಗೆ ಇಷ್ಟು ಬಹಳ ಬಹಳ ಮುಖ್ಯವಾದ ವಿಚಾರ ಅಂದ್ರೆ, ಮುಕ್ತತೆ ಬೇಕು, ಸ್ವಚ್ಛಂದತೆ ಬೇಡ ಎನ್ನುವಂಥದ್ದು. ಉದ್ಯೋಗ ಎನ್ನುವುದು ಬರೀ ಎಂಜಾಯ್ಮೆಂಟ್ ಅಲ್ಲ, ಇನ್ನಷ್ಟು ಬೆಳಿಬೇಕು ಎನ್ನುವಂಥದ್ದು.